ಬಲೆ 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 ಬಲೆ. ಸೊ ಇವತ್ತು ನಾನು ಈ ಬಾಳೆಹಣ್ಣಿನಿಂದ ಪಾಯಸ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಇದು ದೋಸೆಗೆ, ನೀರು ದೋಸೆಗೆ ಎಲ್ಲ. ಮೊಬೈಲ್ ಅಂತ ಹೇಳ್ತಾ ಇರ್ತಿ. ಇನ್ನಿದನ್ನು ಚಂದ ಮಾಡಿ ಮಿಕ್ಸ್. ಆಂಟಿ ಬಂಟಿದ್ದು ವಾಕಿಂಗ್ ಆಗಿದೆ. ಯಾವ ದಿಕ್ಕಿಗೆ ಹೋಗಿ ನಾಪತ್ತೆ ಆದದ್ದು ಗೊತ್ತಿಲ್ಲ. ಸ್ಟೇ ಸ್ಟೇ ಸ್ಟೇ. MOCH ಮೋಕ ಮೋಕ. ನನಗೆ ಇವತ್ತೊಂದು ಮೋಕ ಸಿಕ್ ನೋಡಿ. ಅದು ಮರಿ ಚಂದ ಮಲಗುದು ನೋಡಿ. ಬೆಳಿಗ್ಗೆ ಫೇವರಿಟ್ ಮೊಮೋಸ್. awesome. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಅಷ್ಟೇ ಎಡಿಟಿಂಗ್ ಆಗಿ ನಾನು ಮನೆಯಿಂದ ಹೊರಗೆ ಬರ್ತಾ ಇದ್ದೇನೆ ಅಷ್ಟೇ. ಇನ್ನೂ ಸಹ ನಂದು ಇವತ್ತು ಊಟ ಆಗಬೇಕಷ್ಟೇ ಆಯಿತಾ. ಬಂದದ್ದು ಯಾಕೆ ಹೇಳಿದರೆ, ಇವನು ನಮ್ಮ ಬಂಗಾರು ಕರಿತಾ ಇದ್ದ. ಹಾಗೆ ಎಂತ ಅಂತ ನೋಡುವಾಗ ನಮ್ಮ ಇಬ್ಬರು ಹೆಂಗಸರು ಪರಾರಿಯಾಗಿದ್ದಾರೆ. ಅವರನ್ನೀಗ ಹುಡುಕಬೇಕು ಎಲ್ಲಿದ್ದಾರೆ ಅಂತ. ಯಾವ ಸೈಡ್ ಹೋಗಿದ್ದಾರೆ ಗೊತ್ತಿಲ್ಲ. ಹಸಿವೆ ಸಾಕ್ತಾ ಉಂಟು ನನಗೆ, ಊಟ ಸಾಗಲಿಲ್ಲ. ಎಂಥ ತೋಟಕ್ಕೆ ಹೋಗಿದ್ದಾರೆ ಇವರು, ಇನ್ನು ಯಾವ ಮೂಲೆಗೆ ಹೋಗಿದ್ದಾರೆ ಗೊತ್ತಾಗೋದಿಲ್ಲ ನನಗೆ. ತೋಟದಲ್ಲಿ ಎಲ್ಲಿಗೆ ಅಂತ ಹೋಗುದು. ಶೇ, ಬಲೆ 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 ಬಲೆ. ಸೊ ಇವತ್ತು ನಾನು ಈ ಬಾಳೆಹಣ್ಣಿನಿಂದ ಪಾಯಸ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ನಿನ್ನ ಫೇವ್ರೇಟ್ ಅಂತ ಯಾವುದಾಗಿದ್ದ ನೀನು ಬಂದ ಮೇಲೆ? ದೋಸೆ ಅನ್ಸುತ್ತೆ, ಇಡ್ಲಿ ಏ ಎಲ್ಲ ದೋಸೆ ಅಂದ್ಕೊಳ್ಳ್ಯಾ. ಈಗಲೇ ಹಾಕಬೇಕು ನೀರಲ್ಲಿ ಉದ್ದು. ಅದು ಮರ್ತೋಗೋದು ಅಂತ, ಅದಕ್ಕೆ ನನಗೆ ಆವಾಗ ಸಹ ದೋಸೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಹಾಕಬೇಕಾಗಾದ್ರೆ ಈಗ ಬಾಳೆಹಣ್ಣನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈಗ ಬಾಣಲೆಗೆ ಹಾಕಿ ನಾನು ಬಿಸಿ ಮಾಡ್ತಾ ಇದ್ದೇನೆ. ಇದು ಬ್ರೌನ್ ಕಲರ್ ಆಗುವವರೆಗೆ ಇದನ್ನು ನಾವು ಬಿಸಿ ಮಾಡ್ತಾ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಟು. ಇಲ್ಲ ಅಂತ ಹೇಳಿದರೆ ಅದು ತಳ ಹಿಡಿತದೆ. ಜಸ್ಟ್ ನಾವು ಆಚೆ ಹೋಗಿ ಬರ್ತೇವೆ ಅಂತ ಹೇಳಿದರೆ ಸಹ ರಪಕ್ಕ ತಳ ಹಿಡಿತದೆ. ಹಾಗೆ ಭಾರಿ ಕೇರ್ಫುಲ್ ಬೇಕು. ಈಗ ಇದಕ್ಕೆ ನಾನುಂಟಲ್ಲ ಬೆಲ್ಲ ಸಹ ಹಾಕಿ ಆಗಿದೆ. ಸೊ ನೋಡಿ, ಇಷ್ಟು ಕಲರ್ ಬಂದಿದೆ. ಇಷ್ಟು ಕಲರ್ ಬಂದರೆ ಸಾಕು. ಇನ್ನು ಇದಕ್ಕೆ ನಾವು ತೆಂಗಿನ ಹಾಲು ಸೇರಿಸಿದರೆ ಆಯಿತು. ಈ ಥರ ಮಾಡಿ ನಾವು ಫ್ರಿಜ್ಜಲ್ಲಿ ಸಹ ತೆಗೆದಿಡ್ಬೋದು. ನಮಗೆ ದೋಸೆಗೆ ಮುಟ್ಟಿಸ್ಲಿಕ್ಕೆಲ್ಲ ಆಗ್ತದೆ. ಈಗ ಒಮ್ಮೆಲೆ ನಮ್ಮಲ್ಲಿ ಬಾಳೆಹಣ್ಣು ಹಣ್ಣಾದರೆ ಎಂತ ಮಾಡೋದು ಅಂತ ಆಗ್ತದಲ್ಲ, ಬಿಸಾಡಬೇಕಲ್ಲ ಅಂತ. ಸೊ ಈ ಥರ ಮಾಡಿ ಅದನ್ನು ಬೆಲ್ಲ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಜ್ಯಾಮ್ನ ಹಾಗೆ ನಾವು ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ರೆಡಿಮೇಡ್ ಜ್ಯಾಮ್ ಕೊಡುವ ಬದಲು ನಾವು ಮನೆಯಲ್ಲೇ ಮಾಡಿದಂತಹ ಈ ಥರದ ಜ್ಯಾಮ್ ಕೊಡ್ಬೋದು. ತುಂಬ ಟೇಸ್ಟ್ ಆಗ್ತದೆ ಇದು ದೋಸೆಗೆ, ನೀರು ದೋಸೆಗೆ ಎಲ್ಲ. ಮತ್ತು ಇದಕ್ಕೆ ನಾವು ಈಗ ಫ್ರಿಜ್ಜಲ್ಲಿ ತೆಗೆದಿಟ್ಟರೆ ಕೂಡ ಸ್ವಲ್ಪ ತೆಗೆದಿದ್ದಕ್ಕೆ ಹಾಲು ಸೇರಿಸಿದರೆ ಕೂಡ ಆಗ್ತದೆ. ನಮ್ಮ ಕ್ಲೀನಿಂಗಾ ಏನು ಮೊಬೈಲ್ ಇದ್ದಿಂತ 1 ಕೋಟಿ ರೂಪಾಯಿ ವ್ಯಾಲ್ಯೂ ಮೊಬೈಲ್ ಓಡು ಜೀಟ್ ಅಂತ ಗೊತ್ತಿದ್ದಿಂತ ಆಯ್ತು. ಒಂದು ಸಿಕ್ಕನು ಮಾರೈತಿ, ರಿಮೋಟ್ ಪೂರ ಸಿಕ್ಕನು, ಮೊಬೈಲ್ ಇದ್ದೀಯನ್ನು 1 ಕೋಟಿತು ಮೊಬೈಲಾ? ಅದು ಕಂಟೆಂಟ್ ಇಂಡೈಟ್ ಅಂತ ಇಟ್ಟಿದೆ. ಚಾರ್ಜ್ ಇಲ್ಲ ಇಲ್ಲಿ, ಖಾಲಿ ಇದು ಮಾತ್ರ ಉಂಟು. ಎಲ್ಲಿ ಇಟ್ಟಿದ್ದೇನೆ ಅಂತ. ನನ್ನ ಕೈಯಲ್ಲಿದೆ ಮೊಬೈಲ್. ನೀನು ನನ್ನ ಮೊಬೈಲ್ ಎಂತಾಗಿ ತಗೊಂಡದ್ದು? ರೆಕಾರ್ಡ್ ಮಾಡಲಿಕ್ಕೆ, ಕ್ಲೀನಿಂಗ್ ಮಾಡ್ತಿದ್ದೀರಾ? ಎಂತ ಗೊತ್ತುಂಟಾ, ನಾನು ವಿಡಿಯೋ ಎಲ್ಲ ಇದು ಮಾಡಿ ಆಗಿದೆ ಅಂತ ಕಂಟೆಂಟ್ ಎಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅಂತ ನೋಡುವಾಗ ನನ್ನ ಮೊಬೈಲ್ ಕಾಣಿಸೋದಿಲ್ಲ ಇಲ್ಲಿ. ಎಲ್ಲಿಂಟು ಎಲ್ಲಿಂಟು ನಾನು ಹುಡುಕು. ನೀನು ಎಂತದಕ್ಕೆ ನನ್ನ ಮೊಬೈಲ್, ನಂದು ಪೊಟ್ಲಾಸ್ ಮೊಬೈಲ್ ಅಂತ ಹೇಳ್ತಾ ಇರ್ತಿ. ಎಂತಕ್ಕೆ ತಗೊಂಡದ್ದು? ನಿನ್ನ ಮೊಬೈಲ್ ಎಂತಾಯಿತು? ಈಗ ಇದಕ್ಕೆ ನಾನು ತೆಂಗಿನ ಹಾಲು ಸೇರಿಸ್ತಾ ಇದ್ದೇನೆ. ಇನ್ನಿದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲಿಗೆ ಹೋದದ್ದ? ಎಲ್ಲಿಗೆ ಹೋದದ್ದು ಅಕ್ಕೆರು? ಓ ಅಕ್ಕೆರು, ಆಂಟಿ ಬಂಟಿದ್ದು ವಾಕಿಂಗ್ ಆಗಿದೆ. ಬಂಟಿ ಗುಡ್ ಬಾಯ್, ಗುಡ್ ಬಾಯ್, ಬಂಟಿ ಗುಡ್ ಬಾಯ್. ನೋಡಿ, ಇಬ್ಬರು ಸಹ ಎಲ್ಲಿಗೋ ನಾಪತ್ತೆ ಆಗಿದ್ರಿ. ಯಾವ ದಿಕ್ಕಿಗೆ ಹೋಗಿ ನಾಪತ್ತೆ ಆದದ್ದು ಗೊತ್ತಿಲ್ಲ. ಈಗ ಅವಳನ್ನು ಸದ್ಯಕ್ಕೆ ಅಲ್ಲಿ ಕಟ್ಟಿದ್ದೇನೆ. ನಂದು ಪಾಯಸ ಆಗ್ತಾ ಉಂಟಲ್ಲ, ಹಾಗೆ ಅವಳನ್ನೀಗ ಸರಿ ಮಂಗನೆ ಮಾಡಲಿಕ್ಕೆ ಹೋದರೆ ಲೇಟ್ ಆಗ್ತದೆ. ನಾನೀಗ ಇದಕ್ಕೆ ಗಾರ್ನಿಶಿಂಗಿಗೆ ನೋಡಿ ಒಣ ಕೊಬ್ಬರಿ ಬಳಸ್ತಾ ಇದ್ದೇನೆ. ಒಣ ಕೊಬ್ಬರಿ ಮತ್ತು ದ್ರಾಕ್ಷಿ ಹಣ್ಣನ್ನು, ದ್ರಾಕ್ಷಿ ಉಂಟಲ್ಲ, ಒಣ ದ್ರಾಕ್ಷಿಯನ್ನು ಹಾಕೋದು.
ಇಲ್ಲೀಗ ನನ್ನ ಮಗಳೊಂದು ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದಾಳೆ. ಎಂತ ಹೆಸರು? ಡಲ್ಗೋನಾ. ಮತ್ತೆ ಈಗ ಇದಕ್ಕೆ ನೋಡಿ ಒಣ ದ್ರಾಕ್ಷಿ ಸಹ ಹಾಕಿದ್ದೇನೆ. ನಾಯಿಗಳಿಗೆ ಉಂಟಲ್ಲ, ನಾವು ವೆಜಿಟೇರಿಯನ್ ಅಲ್ಲ, ಹಲ್ಲೆಲ್ಲ ಇದಾಗ್ತದಲ್ಲ, ಗಟ್ಟಿದೆ ಎಂತಾದರೂ ತಿನ್ನಬೇಕು ಅಂತ ಹೇಳಿ ಅದಕ್ಕೆ ಈ ಒಣ ಕೊಬ್ಬರಿ ಕೊಟ್ಟರೆ ಸಾಕ್ತದೆ ಅಂತ ಹಾಗೆ ನನಗೆ ಒಬ್ಬರು ಹೇಳಿದರು. ಹಾಗೆ ನಾನೀಗ ಬಂಟಿಗೆ ಒಣ ಕೊಬ್ಬರಿ ಕೊಡಲಿಕ್ಕೆ ಬಂದಿದ್ದೇನೆ. ಸ್ಟೇ ಸ್ಟೇ ಹೇಳ್ಕೊಳ್ಳಿಕ್ಕಿಲ್ಲ, ಸ್ಟೇ ಸ್ಟೇ ಸ್ಟೇ. ಹಾಂ, ಸಿಟ್. ವೇಟ್ 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 ವೇಟ್. ಗುಡ್ ಬಾಯ್. ಸ್ಟೇ 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 ಸ್ಟೇ. ಬ್ಯಾಲೆನ್ಸ್. ಹಾಂ, ಬಗ್ ಬಗ್ ಮುಳು ಮುಳು. ಸ್ಟೇ 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 ಸ್ಟೇ. ಟೇಕ್ ಇಟ್. ಗುಡ್ ಬಾಯ್. ಚಾಲದಿ. ಗುಡ್ ಬಾಯ್. ಉಂಟಲ್ಲ ಒಳಗೆ ಪಾಯಸ ಮಾಡುವಲ್ಲಿಂದ ಅವಳನ್ನು ಕಟ್ಟಲಿಕ್ಕೆ ಬಂದದ್ದು. ನನ್ನ ಗಂಡ ಬೊಬ್ಬೆ ಹಾಕಿದ್ರು. ಅವಳು ಬಂದು ಬೇಗ ಬಾ ಅಂತ ಹೇಳಿ ಮತ್ತೆ ಅಂದರೆ ಪುನಃ ಮಾರ್ಗಕ್ಕೆ ಹೋದ್ರೆ ಅಂತ. ಹಾಗೆ ನಾನು ಪಾಯಸ ಮಾಡಿದ ಕೈಯಲ್ಲಿ ಓಡಿ ಬಂದದ್ದು. ಅದು ನಮ್ಮ ವಾರಿಜನಿಗೆ ಜೋರು ಪರಿಮಳ ಬಂತು. ಅವಳು ನನ್ನ ಕೈ ತಿನ್ನುವಷ್ಟು ನೋಡಲಿ, ಅದಕ್ಕೆ ಅವಳಿಗೆ ಇದು ಕೊಬ್ಬರಿ ತಗೊಂಡು ಬಂದಿದ್ದೇನೆ. ಪಾಯಸ ಈಗ ಬಿಸಿ ಉಂಟಲ್ಲ, ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ನೋಡಿ ರೆಡೀ ಆಗ್ತಾ ಇದ್ದಾಳೆ ತಿನ್ನಲಿಕ್ಕೆ. ಅದಕ್ಕೆ ಉಂಟಲ್ಲ ಒಣಗಿದ ಪಪ್ಪ ಇದು ಮರಕ್ಕೆ ಕಟ್ಟಿದ್ದೇನೆ. ನನ್ನ ಗಂಡ ಹೇಳಿದ್ರು ಅದನ್ನು ಸಹ ಇನ್ನು ಎಳ್ಕೊಂಡು ಹೋಗ್ಲಿಕ್ಕಿಲ್ಲ ಅಲ್ಲ ಅವಳು ಅಂತ ಹೇಳಿ. ಈಗ ಈಗ ಇದುವೇ ಇದೇ ಪರಿಮಳವ ಬಂದದ್ದು. ಈಗ ನಿಂಗೆ ಬೇಕಿದ್ರೆ ಬಾ ಸುಂದರಿ. ವೃಂದ ವೃಂದ ಎಲ್ಲಿದ್ದಿ? ವೃಂದ ವೃಂದ ಎಲ್ಲಿದ್ದಿ? ಏ ವೃಂದ ಬಾ. ನೋಡಿ ಬರ್ತಾ ಇದ್ದಾಳೆ, ಗೊತ್ತುಂಟಾಯ್ತಾ ಹೆಸರೆಲ್ಲ. ನೋಡಿ ಇಲ್ಲಿ ಬರುದು, ನೋಡಿ ಈಗಳಲ್ಲಿ ಬರುದು. ವೃಂದ ಈಗ ಎಲ್ಲಿ? ಬಾ ಈಗ. ಏ ಸುಂದರಿ ಬಾ. ವೃಂದಕ್ಕ ಬಾ. ನೋಡಿ ನೋಡಿ ಅವಳಿಗೆ ಗೊತ್ತಾಗ್ತಾ ಉಂಟು. ನೋಡಿ ಬರುದು ವೃಂದ ಅಂದ ಮಗ. ನೋಡಿ ಬರುದು. ಬಾ ವೃಂದ. ವೃಂದ ಅಂದ. ವೃಂದ ಕಹಿಬೇವಿನ ಎಣ್ಣೆ ಆಯಿತಾ, ಅದೊಂದು ಹಾಸ್ಪಿಟಲ್ ಇದು ವೆಟರ್ನರಿ ಕ್ಲಿನಿಕ್ಕಿಂದ ತಂದದ್ದು. ನಮ್ಮ ವಾರಿಜನ ಮೈ ಮೇಲೆ ಫುಲ್ ಇದಾಗಿದೆ ಅಂತ ನೊಣ ಕೂತ್ಕೊಂಡು, ಇದನ್ನು ಹಚ್ಚಿ ಬಿಡಬೇಕು ಅವಳಿಗೆ, ನೊಣ ಕೂತ್ಕೊಳ್ಳೋದು ಹಾಗೆ. ಎಂತ ನೋಡುದು ಈಗ ನಿಂಗೆ ಎಣ್ಣೆ ತಂದದ್ದು, ಹಚ್ಚುವನಾ ಸುಬ್ಬಿ? ಅದೆಂತ ಅಂತ, ಎಂತದೇ ಅದು ಅಮ್ಮ? ಏಮ್ಮ ಅದೆಂತ? ಕಾಫಿ ರೆಡಿ. ಮೋಕ ಅಂತೆ, ಮೋಕ. ಫ್ಲಫಿ ಮೋಕ. ಅದಕ್ಕೆ ಹಾಲು ಹಾಕ್ಲಿಕ್ಕಿಲ್ಲ ಅಲ್ಲ. ಸೂಪರ್ ಆಯ್ತಾ? ಯಾರಿಗೆ ಸ್ಟ್ರಾಂಗ್ ಕೋಲ್ಡ್ ಕಾಫಿ ಇಷ್ಟ ಆಗ್ತದೆ ಅವರಿಗೆಲ್ಲ ಇದು ಇಷ್ಟ ಆಗ್ತದೆ. ಚಾಕ್ಲೇಟ್ ಹಾಕಿ ಮಾಡುದಂತೆ. ಇದಕ್ಕೆ ಹೆಸರು ಮೋಕ ಅಂತೆ. ಎಂತ ಸ್ಪೆಲ್ಲಿಂಗ್? MOCHA ಮೋಕ. ಮೋಕ. ನನಗೆ ಇವತ್ತೊಂದು ಮೋಕ ಸಿಕ್ಕಿತು. ತಂದೆ ಮಗಳ ಚರ್ಚೆ ಮೋಕಕ್ಕಾಗಿ. ಬಂಟಿ ಫೈನಲಿ ನಮ್ಮ ಹಟ್ಟಿದ್ದು ಕೆಲಸ ಎಲ್ಲ ಆಯಿತು ನೋಡಿ. ಇವಳಿಗೀಗ ಬೈಹುಲ್ ಹಾಕಿದೆ, ಅವರಿಗೆ ಹಾಕಬೇಕಷ್ಟೇ. ಮತ್ತೀಗ ಸೊಪ್ಪು ಹಾಕ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ಎಂಡ್ ಆಫ್ ದ ಡ್ಯೂಟಿ. ಇವತ್ತು ಮಾತ್ರ ಸ್ವಲ್ಪ ಲೇಟ್, ಯಾಕೆಂದರೆ ಇವರು ತಿರ್ಗಾಡ್ಲಿಕ್ಕೆ ಹೋಗಿದ್ರಲ್ಲ. ಆಳು ವೃಂದ ಬತ್ತಿಗುಳ್ಳಿ ಅವಳು ಇಡೀ ಮೂಸುತ್ತು ಅವಳು ಜಾಗೆ ಸರಿದ್ದೀವಂಟು ಮಿತ್ತು ಬರ್ತದೆ ಅಂತ ಒಂದಾಳು. ಜಾಗೆ ಕ್ಲೀನ್ ಇದ್ದೀರಳಿಗೆ ಅಂತಾರೆ.
ಅವಜಕ್ಕೆ ಬರತ್ತಾ ಪಾತ್ರ ಹಾಂ. ಸೊ ಇಲ್ಲೀಗ ಹೊಗೆ ಹಾಕಿ ಸಹ ಆಗಿದೆ. ಇನ್ನೆಂತ ಉಂಟು, ಇನ್ನೆಂತ ಸಹ ಇಲ್ಲಲ್ಲ. ನಾನು ವಾಕಿಂಗ್ ಹೋಗ್ತೇನೆ ಹಾಗಾದರೆ. ಎಲ್ಲರಿಗೂ ಗುಡ್ ನೈಟ್, ಜೈ ಶ್ರೀರಾಮ್. ನಿಸರ್ಗಂದು ಜಾಗಿಂಗ್ ಆಗ್ತಾ ಉಂಟು. ಬರುವಾಗ ಬಂಟಿದ್ದು ಬಟ್ಟಲು ತಗೊಂಡು ಬಂದದ್ದಾಯ್ತು. ಅದಕ್ಕೆ ಇವರಿಬ್ಬರು ಸಹ ರೆಡಿ ಈಗ. ಅದಕ್ಕೆ ನಾನು ಅವನಿಗೆ ಫುಡ್ ಹಾಕಲಿಕ್ಕೆ ಆಗುವಾಗಲೇ ತರೋದು. ಇವರಿಗೆ ಸಹ ಬಿಸ್ಕೆಟ್ ಹಾಕ್ತೇವಲ್ಲ ಅದಕ್ಕೆ. ಎಂತದ ಏ ನ್ಯೂ ಮದರ್. ನೋಡಿ ಅದು ಮರಿ ಚಂದ ಮಲಗುದು ನೋಡಿ. ಇವತ್ತು ನೈಟ್ ನಮಗೆ ಡಿನ್ನರ್ ಉಂಟ ಅಂತ ಹೇಳಿದರೆ ಇವಳಿಗೆ ಫೇವರಿಟ್ ಮೊಮೋಸ್. ಸೊ ಇವತ್ತು ಮೊಮೋಸ್ ಪಾರ್ಟಿ, ಜೊತೆಗೆ ನಮ್ಮ ಬಾಳೆಹಣ್ಣಿನ ಪಾಯಸ, ಇದು ಕೂಡ ಅವಳ ಫೇವ್ರೇಟ್. ಹಾಗಾಗಿ ಇವತ್ತು ನೈಟ್ ಮಾಡ್ತಾ ಇದ್ದೇನೆ. ನೋಡಿದ್ದು ಎಷ್ಟು ಗಟ್ಟಿ ಆಯ್ತಲ್ಲ. ಸೊ ಮೊಮೋಸ್ ನೋಡಿ ರೆಡಿಯಾಗಿದೆ. ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ಉಂಟು. 2 ಸರ್ತಿ ನಾವು ಬೇಯಿಸಿದ್ದೇವೆ. ನಮ್ಮ ಮನೇಲಿ ಎಲ್ಲರಿಗೆ ಮೊಮೋಸ್ ಅಂದರೆ ಇಷ್ಟ ಇದೆ. ಈ ಮೊಮೋಸಿಗೆ ನಾವು ಮಾಡಿದ್ದು ಸಿಜ್ವಾನ್ ಚಟ್ನಿ ಅಂತ ಹೇಳಿ. ಸ್ವಲ್ಪ ನೀರಾಯ್ತು, ಬೇರೆ ಯಾವುದು ಸಹ ಪರವಾಗಿಲ್ಲ. ಬಾಳೆಹಣ್ಣಿನ ಪಾಯಸ ಆಸಮ್. ಎಷ್ಟು ದಿವಸ ಆಯಿತು ಗೊತ್ತುಂಟ ನಾನು ಮಾಡದೆ. ಈಗ ಮೊಮೋಸ್, ಇವತ್ತು ನಮ್ಮ ಮನೆಯಲ್ಲಿ ಮೊಮೋಸ್ ಮತ್ತು ಬಾಳೆಹಣ್ಣಿನ ಪಾಯಸದ ಪಾರ್ಟಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.